ಕಣ ಕಣದರ ಸೌಂದರ್ಯ. ಮುಳಿಯಾ ಜುವೆಲ್ಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್. ಡ್ರಗ್ಸ್ ಮಾಫಿಯಾದ ಭಾರೀ ಕುಳವೊಂದು ಪೊಲೀಸರ ಬಲೆಗೆ. ಉಪ್ಪಳ ಪತ್ವಾಡಿಯಲ್ಲಿ ಮನೆಯೊಂದರಲ್ಲಿ ಕೋಟಿಗೂ ಅಧಿಕ ಮೌಲ್ಯದ ಡ್ರಗ್ಸ್ ವಶಪಡಿಸಿಕೊಂಡ ಮಂಜೇಶ್ವರ ಪೊಲೀಸರು. ನಿಖರ ಮಾಹಿತಿಯೊಂದಿಗೆ ದಿಢೀರ್ ದಾಳಿ ಮಾಡಿದ ಪೊಲೀಸರು ಪ್ರದೇಶ ಜನರಿಗೂ ಮಾತ್ರವಲ್ಲ, ಪೊಲೀಸರು ಕೂಡ ಇಷ್ಟು ದೊಡ್ಡ ಮೊತ್ತದ ಡ್ರಗ್ಸ್ ಕಂಡು ದಿಗ್ಭ್ರಮೆಗೊಂಡಿದ್ದಾರೆ. ಡ್ರಗ್ಸ್ ವ್ಯಾಪಾರ ಉಪ್ಪಳದ ಕೆಲವು ಪ್ರದೇಶದಲ್ಲಿ ಪೊಲೀಸರ ಕಣ್ಣು ತಪ್ಪಿಸಿ ಸಾಮಾನ್ಯವಾಗಿ ನಡೆಯುತ್ತಿದ್ದರೂ ಇದುವರೆಗೂ ಮಂಜೇಶ್ವರ ಪೊಲೀಸರು ಒಂದು ದಾಳಿಯಲ್ಲಿ ಇಷ್ಟು ದೊಡ್ಡ ಮೊತ್ತದ ಡ್ರಗ್ಸ್ ವಶಪಡಿಸಿಕೊಂಡಿರುವುದು ಇದೇ ಮೊದಲಾಗಿದೆ. ಉಪ್ಪಳದ ಪತ್ವಾಡಿ ಅಸ್ಕರ್ ಅಲಿ ಎಂಬುವರ ಮನೆಗೆ ಖಚಿತ ಮಾಹಿತಿ ಪಡೆದು ಬೇಕಲ್ ಡಿವೈಎಸ್ಪಿ ಮನೋಜ್ ಹಾಗೂ ಬೇಕಲ್ ಸಿಎ ಸಂತೋಷ್ ಕುಮಾರ್ ಮೇಲ್ಪರಂ ನೇತೃತ್ವದ ಪೊಲೀಸರ ತಂಡ ಪರಿಶೀಲನೆ ನಡೆಸಿ ಎಂಡಿಎಂ ಸಹಿತ ಅಂದಾಜು 3.5 ಕೆಜಿಯಷ್ಟು ಮಾದಕ ವಸ್ತುವನ್ನು ವಶಪಡಿಸಿಕೊಂಡು ಕೇಸು ದಾಖಲಿಸಿಕೊಂಡಿದ್ದಾರೆ. ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.